ಸೌಂದರ್ಯದ ಅನಾವರಣ ನಮ್ಮಿಂದ. ಚುಮನ್ ಮಣಿಕಂಠ ಫೋಟೋಗ್ರಫಿ ಅರ್ಪಿಸುವ ಇಂಡಿಯನ್ ಟ್ರೆಡಿಷನಲ್ ಫ್ಯಾಷನ್ ಫೋಟೋಶೂಟ್ ಇದೇ ಮಂಗಳೂರಲ್ಲಿ ಜನವರಿ 18ರಿಂದ 19ರವರೆಗೆ ನಡೀತಾ ಇದೆ. ಬದಲಾಗಿ ಹೋಗಿರುವ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆ ತೊಡುಗೆ ಇದರ ಮಧ್ಯೆ ನಾವು ಮರ್ತು ಹೋಗಿರುವಂತಹ ಭಾರತೀಯ ಸಂಸ್ಕೃತಿಯನ್ನು ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೆ ಬರ್ತಾ ಇದೆ ಇಂಡಿಯನ್ ಟ್ರೆಡಿಷನಲ್ ಫ್ಯಾಷನ್ ಫೋಟೋಶೂಟ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಚುಮನ್ ಮಣಿಕಂಠ, ಫಿಲ್ಮ್ ಪಬ್ಲಿಷಿಂಗ್ ಡಿಸೈನರ್ ಮತ್ತು ಮಾಡೆಲ್ ಫೋಟೋಗ್ರಾಫರ್. ನಮಸ್ತೆ. ಕಿರಣಶ್ರೀ, ಮಾಡೆಲ್ ಮತ್ತು ಓನರ್ಸ್ ಆಫ್ ಡ್ರೀಮ್ ಮಾಡೆಲ್ ಮ್ಯಾನೇಜ್ಮೆಂಟ್. ಹಾಯ್. ಹಾಯ್. ಶ್ವೇತಾ ಸಂತೋಷ್, ಮಿಸ್ ಮ್ಯಾಂಗ್ಳೂರ್ 2019, ಓನರ್ ಆಫ್ ಗ್ಲಾಮ್ ಸ್ಟುಡಿಯೋ. ನಮಸ್ತೆ. ಸನೀಶ್ ಎಸ್ ಅಂಚನ್, ಮೇಕಪ್ ಆರ್ಟಿಸ್ಟ್. ನಮಸ್ಕಾರ. ಯಾಕೆ ನೀವು ಇಂಡಿಯನ್ ಟ್ರೆಡಿಷನಲ್ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿದ್ರಿ? ಯಾಕೆ ನಾವು ಇದನ್ನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ನನ್ನ ಡ್ರೀಮ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಟ್ರೆಡಿಷ್ನಲ್ ರೀತಿ ಫೋಟೋಶೂಟ್ ಮಾಡಬೇಕನ್ನೋದು ಇದು ದೊಡ್ಡ ಕನಸು ನಂದು. ಫಸ್ಟ್ ಆಫ್ ಆಲ್ ಅದನ್ನು ನಾವು ಮ್ಯಾಂಗ್ಳೂರು ಬೇಸಲ್ಲಿ ಮಾಡಬೇಕನ್ನೋದು ಇದು ಇನ್ನೂ ಕೂಡ ನಮಗೆ ಪ್ರೌಡ್, ತುಂಬಾ ಖುಷಿ ಆಗ್ತಾ ಉಂಟು. ಮ್ಯಾಂಗ್ಳೂರಲ್ಲಿದ್ದು ನಾವು ಮ್ಯಾಂಗ್ಳೂರಲ್ಲಿ ಇಂಥ ಫೋಟೋಶೂಟ್ ಮಾಡಲಿಕ್ಕೆ ನನಗೆ ಪ್ಲ್ಯಾನಿಂಗ್ ಸಿಕ್ಕಿದೆ. ಸೊ ಅದನ್ನು ಮಾಡೋಕ್ಕೆ ಹೊರಟಿದ್ದೇನೆ, ನೋಡಬೇಕು ಹೇಗಾಗುತ್ತೆ ಅಂತೇಳಿ. ಇಂಡಿಯನ್ ಟ್ರೆಡಿಷನಲ್ ಫೋಟೋಶೂಟ್ ಯಾವ ವಿಶೇಷತೆಯನ್ನು ಹೊಂದಿದೆ? ನಮಸ್ತೆ, ನನ್ನ ಹೆಸರು ಕಿರಣಶ್ರೀ. ಆ್ಯಂಡ್ ಇದರಲ್ಲಿ ಅವ್ರು ಕೇಳಿದಾಗೆ ಏನು ವಿಶೇಷತೆ ಹೊಂದಿದೆ ಅಂತ ಹೇಳಿದ್ರೆ, ನಾವು ಮಾಡ್ತಿರೋ ಈ ಫೋಟೋಶೂಟಲ್ಲಿ ಕಂಪ್ಲೀಟ್ ನಾವು ಇಂಡಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ನಾವು ಯೂಸ್ ಮಾಡ್ತಿರೋ ಎಲ್ಲ ಕೂಡ ಅಂದರೆ ಲೊಕೇಶನ್ ಆಗಿರ್ಬೋದು, ಅಥವಾ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಈವನ್ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಇಂಡಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ನಾವು ಈ ಟ್ರೆಡಿಷ್ನಲ್ ಫೋಟೋಶೂಟ್ನ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ವಿ ಅಂತ ಹೇಳಿದ್ರೆ, ಲೈಕ್ ಎಲ್ಲೋ ಒಂದು ಕಡೆ ನಮ್ಮ ಇಂಡಿಯನ್ ಟ್ರೆಡಿಷನ್ ಲೈಕ್ ಮಾಯ ಆಗ್ತಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ರೆಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಇದರಿಂದ ಮಾಡೆಲ್ಸ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಆಗಿರ್ಬೋದು. ಆ್ಯಂಡ್ ಯಾರೇ ಫೋಟೋಗ್ರಫಿ ಆಗಿರ್ಬೋದು, ಅಥವಾ ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ಅಥವಾ ಕಾಸ್ಟ್ಯೂಮ್ ಡಿಸೈನರ್ಗೆ ಎಲ್ಲರಿಗೂ ಕೂಡ ಬೆನಿಫಿಟ್ ಕೊಡಬೇಕು ಆ್ಯಂಡ್ ಅವರಿಗೆಲ್ಲ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಫೋಟೋಶೂಟಲ್ಲಿ ಆಯ್ಕೆಯಾದ ಮಾಡೆಲ್ಸಿಗೆ ಮುಂದೆ ಯಾವ ರೀತಿ ಪ್ರಯೋಜನ ಸಿಗ್ಬೋದು? ಈ ಫೋಟೋಶೂಟಲ್ಲಿ ನಾವು ಸೆಲೆಕ್ಟ್ ಮಾಡುವಂಥ ಮಾಡೆಲ್ಸ್ ಬಂದ್ಬಿಟ್ಟು ಲೈಕ್ ಎಲ್ಲರೂ ಕೂಡ ಗ್ಲಾಮ್ ಆಗಿರಬೇಕು ಅಥವಾ ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ನಾವು ಯಾರೂ ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆ್ಯಂಡ್ ಮಾಡೆಲ್ಸ್ ಬಂದ್ಬಿಟ್ಟು ಲೈಕ್ ಅವ್ರ ಕಾನ್ಸಂಟ್ರೇಷನ್ ಅಥವಾ ಅವ್ರ ಸ್ಕಿಲ್, ಅವ್ರ ಟ್ಯಾಲೆಂಟ್ಸ್ನ ಅವ್ರು ರೆಪ್ರೆಸೆಂಟ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ಅವರಿಗೆ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಇದನ್ನು ನಾವು ಲೈಕ್ ಮ್ಯಾಗ್ಝಿನಲ್ಲಿ ಪ್ರಮೋಟ್ ಮಾಡ್ತಿದ್ದೀವಿ. ಆ್ಯಂಡ್ ಅವರಿಗೆ ಗ್ರೂಮಿಂಗ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಬಿಫೋರೇ ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ 18-19 ಬಂದ್ಬಿಟ್ಟು ಫೋಟೋಶೂಟ್ ನಡೆಯೋದನ್ನ ಬಿಫೋರ್ 1 ವೀಕಲ್ಲಿ ನಾವು ಅವರಿಗೆ ಗ್ರೂಮಿಂಗ್ ಸೆಷನ್ ಅಂತ ತಗೊಂಡು ಅವರಿಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಅವ್ರಿಗೆ ಸಿಗುವಂಥ ಬೆನಿಫಿಟ್ಸ್. ಹಾಗೆಯೇ ನಮ್ಮ ಇವಾಗಷ್ಟೇ ಕಿರಣ ಅವರು ಹೇಳಿದರು, ಮಾಡೆಲ್ಸ್ ಅವ್ರದ್ದು ಮ್ಯಾಗ್ಝಿನ್ಸಲ್ಲಿ ಫೋಟೋ ಬರೋದಂಥದ್ದು. ಫೋಟೋ ಬಂದ ನಂತರ ಏನು ಅಲ್ಲ ಈ ಮಾಡೆಲ್ಸ್ಗೆ ಕ್ವೆಶನ್ಸ್ ಬರ್ಬೋದು, ಫೋಟೋ ಬಂದ ನಂತರ ಏನು ನಮಗೆ ಬೆನಿಫಿಟ್ ಆಗ್ಬೋದು ಅದರಿಂದ ಅಂತ. ಫೋಟೋ ಬಂದ ತಕ್ಷಣ ಅವ್ರನ್ನ ಒಂದು 4 ಜನ ಐಡೆಂಟಿಫೈ ಮಾಡ್ತಾರೆ, ಇವರಲ್ಲೂ ಆ ಸ್ಕಿಲ್ಸ್ ಇದೆ ಅಂತ ಹೇಳಿ. ಯಾವುದಾದ್ರೂ ದೊಡ್ಡ ಬ್ರ್ಯಾಂಡಿಗೆ ಅವ್ರು ಸೆಲೆಕ್ಟ್ ಆದರೂ ಆಗ್ಬೋದು. ಇದರಿಂದ ಅವರ ಚಾನೆಲ್ ಶುರು ಆಗ್ಬೋದು. ಅಂದರೆ ಮಾಡಲಿಂಗ್ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದವ್ರಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಎಲ್ರಿಗೂ ನಾರ್ಮಲ್ ಫೋಟೋಶೂಟ್ಸ್ ಎಲ್ಲ ಕಡೆಯಲ್ಲೂ ಆಗ್ತಾ ಇರ್ತದೆ, ಬಟ್ ಇಂಡಿಯನ್ ಟ್ರೆಡಿಷನ್ ಅಂದ ತಕ್ಷಣ ಅವರೊಂದು ಪೋರ್ಟ್ಫೋಲಿಯೋಗೆ ಆ್ಯಡ್ ಆಗುತ್ತೆ. ಅಲ್ಲಿಂದ ಅದೇನೋ ಮ್ಯಾಗ್ಝಿನಲ್ಲಿ ಬಂದಿರ್ಬೋದು, ಯಾರಾದರೂ ನೋಡಿರ್ಬೋದು, ಎಲ್ಲ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಅವ್ರು ನೋಡಿರ್ಬೋದು. ಸೊ ಐ ಥಿಂಕ್ ಇದು ಒಂದು ಅವರಿಗೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆಗಲೇ ಹೇಳಿದಾಗೆ ಇದರಲ್ಲಿ ಬ್ಯೂಟಿ ಆಗಲಿ ಗ್ಲಾಮರ್ ಆಗಲಿ ಯಾವುದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ಸೊ ಒಂದು ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಅಥವಾ ಅವ್ರಿಗೊಂದು ಟ್ಯಾಲೆಂಟ್ ಇದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಲಿಮಿಟೆಡ್ ಎಂಟ್ರಿ ಅಂತ ಇಟ್ಟಿದ್ದೀವಿ ನಾವು. ಸೊ ಈಗ ಆಲ್ರೆಡಿ ತುಂಬಾ ಎನ್ಕ್ವೈರೀಸ್ ಬಂದಿದೆ, ಆಲ್ಮೋಸ್ಟ್ 50 to 70 ಮೆಂಬರ್ಸ್ ತುಂಬಾ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಹಾಗಾಗಿ ಯಾರು ಫಸ್ಟ್ ಪ್ರಿಫರ್ ಮಾಡ್ತಾರೋ ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ. ಸೊ ಮಾಡೆಲ್ ಅಂತ ಹೇಳಿದರೆ ಅಂದರೆ ಕೆಲವೊಂದು ಸರ್ಟೈನ್ ಪೇಜೆಂಟಲ್ಲಿ ಮಾತ್ರನೇ ಲೈಕ್ ಫಿಟ್ನೆಸ್ನ ನೋಡ್ತಾರೆ ಆ್ಯಂಡ್ ಹೈಟ್ನ ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡ್ತಾರೆ. ಬಟ್ ನಾರ್ಮಲ್ ಆಗಿ ನಡೆಯುವಂಥ ಪೇಜೆಂಟಲ್ಲಿ ನಾವು ನೋಡೋದು ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳಿ. ಅದರಲ್ಲಿ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ, ಲೈಕ್ ಆ ಮಾಡೆಲ್ ಎಷ್ಟು ಹಂಬಲ್ ಆಗಿದ್ದಾರೆ ಆ್ಯಂಡ್ ಅವ್ರು ಎಷ್ಟು ಲೈಕ್ ಕಾನ್ಸಂಟ್ರೇಟ್ ಮಾಡ್ತಾರೆ, ಅವರು ಒಂದು ಏನಾದರೂ ಒಂದು ಸೋಷಿಯಲ್ ಸರ್ವಿಸ್ಗಾಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ಯಾವ ಥರ ಹೆಲ್ಪ್ ಮಾಡ್ತಾರೆ.
ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಒಬ್ರು ಮಾಡೆಲ್ನ ಲೈಕ್ ಅವ್ರ ಟ್ಯಾಲೆಂಟ್ನ ನಾವು ನೋಟಿಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಮಾಡೆಲ್ಸು ಲೈಕ್ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಥವಾ ತುಂಬ ಗ್ಲ್ಯಾಮರ್ ಆಗಿರಬೇಕು ಅಂತ ನಾವೆಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ. ಅವ್ರ ಟ್ಯಾಲೆಂಟ್ನ ಮತ್ತು ಅವ್ರ ಸ್ಕಿಲ್ನ ಅವ್ರು ರೆಪ್ರೆಸೆಂಟ್ ಮಾಡ್ಕೋಬೇಕು ಅಥವಾ ಎಲ್ಲರಿಗೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಇದರಲ್ಲಿ ಖಂಡಿತವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಶ್ವೇತಾ ಮ್ಯಾಮ್ ಹೇಳಿದಾಗೇ ಅವ್ರಿಗೆ ತುಂಬಾ ಲೈಕ್ ಪ್ರಮೋಷನ್ಸಿಂದ ತುಂಬಾ ಹೆಲ್ಪ್ ಇರುತ್ತೆ. ಅಫ್ಕೋರ್ಸ್ ಒಂದು ಮಾಡೆಲ್ಗಾಗಿರ್ಬೋದು ಅಥವಾ ಫೋಟೋಗ್ರಾಫರ್ಸ್ಗಾಗಿರ್ಬೋದು ಒಂದು ಪ್ರಮೋಷನ್ ಸಿಕ್ಕಿದಾಗ್ಲೇ ಅಥವಾ ಒಂದು ಎಲ್ಲೋ ಕಡೆ ಒಂದು ನೇಮ್ ಬಂದಾಗ್ಲೇ ಅವರಿಗೆ ಅವ್ರ ಸ್ಟಾರ್ಟಪ್ಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟ. ಸೊ ಯಾಕೆ ಅವರು ಈ ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂದಮೇಲೆ, ನಾವೊಂದು ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕಾದ್ರೂ ಒಂದು 10 ರೂಪಾಯಿ ಕೊಟ್ಟರೆ ಯೋಚನೆ ಮಾಡ್ತೀವಿ ಆ 10 ರೂಪಾಯಿಗೆ ಏನು ಬೆನಿಫಿಟ್ ಸಿಗುತ್ತೆ ನಮಗೆ ಅಂತೇಳಿ. ಸೊ ಇವಾಗ ಮಾಡೆಲ್ಸ್ ಇಷ್ಟೆಲ್ಲ ಪೇ ಮಾಡಿ ಬಂದು ಗ್ರೂಮಿಂಗ್ ಎಲ್ಲ ತಗೊಂಡ ತಕ್ಷಣ ನಾರ್ಮಲ್ ಆಗಿ ಮಾರ್ಕೆಟಿಂಗ್ ಯಾರ್ದು ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಸಿಕ್ಕಿದಾಗ ಯಾವುದೇ ಒಂದು ಪೇಜೆಂಟ್ ಆಗಲಿ ಯಾವುದೇ ಒಂದು ಪೋರ್ಟ್ಫೋಲಿಯೋ ಯಾವುದೇ ಒಂದು ಮೂವಿ ಬಂತು ಅಂತಾದರೆ ನಮಗೆ ಒಂದು ಹೇಳ್ಬೋದು ಕಿ ನಾವು ಇಂಥ ಒಂದು ಇದಕ್ಕೆ ವರ್ಕ್ ಮಾಡಿದ್ದೇವೆ, ಇಂಥ ಒಂದು ಪೋರ್ಟ್ಫೋಲಿಯೋ ಇದೆ, ಆವಾಗ ನಮಗೆ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಬೀಳುತ್ತೆ. ಸೊ ಅಂಥದಕ್ಕೆಲ್ಲ ಇಂಥ ಒಂದು ಕಾರ್ಯಕ್ರಮ ಇದ್ದಾಗ ತುಂಬಾ ಒಳ್ಳೆಯದು. ಸ್ಪೆಷಲಿ ಅಪ್ಕಮಿಂಗ್ ಮಾಡೆಲ್ಸ್ಗಂತೂ ತುಂಬ ಬೆನಿಫಿಟ್ ಬೀಳುತ್ತೆ. ಈಗ ಪ್ರಿಪರೇಷನ್ಸ್ ಹೇಗೆ ನಡೀತಾ ಇದೆ? ಎಷ್ಟು ಎಲ್ಲರೂ ಬೇರೆ ಜಿಲ್ಲೆಯಿಂದ ರಾಜ್ಯಗಳಿಂದ ರಿಜಿಸ್ಟರ್ ಆಗಿದೆಯಾ? ಸೊ ಪ್ರಿಪರೇಷನ್ ಹೇಗೆ ನಡೀತಿದೆ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ತುಂಬ ಜನ ಲೈಕ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾನು ಹೇಳ್ದಾಗೆ. ಹಾಗೆ ತುಂಬ ಜನ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ನಾವು ಪ್ರಿಫರೆನ್ಸ್ ಫಸ್ಟ್ ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ನಾವು 2500 ರುಪೀಸ್ನ ಚಾರ್ಜ್ ಮಾಡ್ತಾ ಇದ್ದೀವಿ. ಚಾರ್ಜಸ್ ಬಂದ್ಬಿಟ್ಟು ಅವ್ರ ಗ್ರೂಮಿಂಗ್ ಸೆಷನ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಾವು ಡಿಸೈನ್ ಮಾಡ್ತಿರೋಂಥ ಒಂದು ಕಾಸ್ಟ್ಯೂಮಿಂದ ಆಗಿರ್ಬೋದು ಅಥವಾ ಜ್ಯುವೆಲ್ಸ್ ಅಥವಾ ಮೇಕಪ್ಪಿಂದ ಆಗಿರ್ಬೋದು, ಅದಕ್ಕೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದ್ರ ಜೊತೆಲಿ ನಮಗೆ ಸಹ್ಯಾದ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇಂಟರ್ನ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಜೊತೆಲಿರೋಂಥ ಶ್ವೇತಾ ಸಂತೋಷ್ ಆಗಿರ್ಬೋದು ಅಥವಾ ಸನೇಶ್ ಸರ್ ಆಗಿರ್ಬೋದು. ಶ್ವೇತಾ ಸಂತೋಷ್ ಅವ್ರು ಬಂದ್ಬಿಟ್ಟು ಕಾಸ್ಟ್ಯೂಮ್ ಡಿಸೈನ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಸನೇಶ್ ಸರ್ ಬಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ರು ಡಿಸೈನರ್ ಪವಿತ್ರ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಲೈಕ್ ಇನ್ನೂ ಡಿಫ್ರೆಂಟ್ ಐಡಿಯಾಸ್ ದಿನಕ್ಕೂ ಒಂದೊಂದು ಬರ್ತಾನೆ ಇದೆ. ಸೊ ಎಷ್ಟು ಆಗುತ್ತೆ ಅಷ್ಟನ್ನು ಕೂಡ ಮಾಡಿಫೈ ಮಾಡಿ ಅಷ್ಟನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡೆಲ್ಸಿಗೆ ಮೇಕಪ್ ಮಾಡೋಗೆ ಏನಾದ್ರು ವಿಶೇಷತೆಯನ್ನು ಇನ್ವಾಲ್ವ್ ಮಾಡುವ ಏನಾದ್ರು ಪ್ಲ್ಯಾನ್ ಇದೆಯಾ? ಹೇಗೆ ಮಾಡ್ತೇನೆ ಹೇಳುವಂಥದ್ದು ಏನಾದರೂ? ನಮಸ್ಕಾರ. ಸೊ ಈ ಕಾನ್ಸೆಪ್ಟಲ್ಲಿ ಮೇಕಪ್ ಬಂದುಬಿಟ್ಟು ಪ್ರೊಫೆಷನಲ್ ಲೆವೆಲಲ್ಲಿ ಇರುತ್ತೆ. ಸೊ ಮಾಡೆಲ್ಸ್ ರಿಜಿಸ್ಟ್ರೇಷನ್ ಮಾಡ್ತಾರೆ, ಅನಂತರ ಅವರಿಗೆ ಯಾವ ರೀತಿ ಮಾಡೆಲ್ಗೆ ಮೇಕಪ್ ಮಾಡಬೇಕು ಅಂತ ಹೇಳಿಕೊಂಡು ಅದನ್ನು ನಾವು ಸಿಲೆಕ್ಷನ್ ಮಾಡ್ತೇವೆ. ಯಾವ ರೀತಿ ಅವರಿಗೆ ಮಾಡಬೇಕು, ಅವರಿಗೆ ಯಾವ ರೀತಿ ಕಾಸ್ಟ್ಯೂಮನ್ನು ಆಲ್ರೆಡಿ ಶ್ವೇತಾ ಸಂತೋಷ್ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಮೇಕಪ್ಪನ್ನು ಕೂಡ ನಾವು ಯಾವ ಟ್ರೆಡಿಷನಲ್ ಅವರಿಗೆ ಕೊಡಬೇಕು ಅಂತ ಹೇಳಿಕೊಂಡು ಅದನ್ನು ನಾವು ಡಿಸೈಡ್ ಮಾಡ್ತೇವೆ. ಕ್ಯಾಂಡಿಡೇಟ್ ಡಿಸೈಡ್ ಮಾಡುವಾಗಿಲ್ಲ, ಅವರಿಗೆ ಜ್ಯುವೆಲರಿ ಇರ್ಬೋದು ಅಥವಾ ಫ್ಲವರ್ಸ್ ಅರೇಂಜ್ಮೆಂಟ್ ಇರ್ಬೋದು ಅಥವಾ ಹೇರ್ ಸ್ಟೈಲ್ ಇರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲನೂ ಕೂಡ ನಾವು ಡಿಸೈಡ್ ಮಾಡಿಕೊಂಡು ಅವರಿಗೆ ನಾವು ಫೈನಲೈಸ್ ಮಾಡಿಕೊಟ್ಟು ಹೇಳ್ತೇವೆ, ಇದು ಮಾಡ್ತೀವಿ. ಇಂಡಿಯನ್ ಫ್ಯಾಷನ್ ಟ್ರೆಡಿಷನಲ್ ಫೋಟೋಶೂಟ್ ಯಾವ ಪ್ಲೇಸಲ್ಲಿ ಆಗ್ತಾ ಇದೆ, ಎಷ್ಟು ಗಂಟೆಗೆ, ಹಾಗೆ ಏನಾದರೂ ಮಾಹಿತಿ ವೀಕ್ಷಕರಿಗೆ ಕೊಡ್ಬೋದಾ? ಹಾಂ, ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಹೇಳೋದಾದ್ರೆ, ಒಂದು ಮೊದಲಿಗೆ ಬಂದು ಒಂದು ದೇವಸ್ಥಾನ. ಸೊ ಶುಭ ಕಾರ್ಯ ಮಾಡಲಿಕ್ಕೆ ಎಲ್ಲರೂ ದೇವರಿಂದ ಹೋಗ್ತೇವೆ. ಸೊ ಅದೇ ಪ್ರಕಾರ ನಾವು ಕೂಡ ಒಂದು ವರ್ಕಾಡಿ ಅಂತ ದೇವಸ್ಥಾನ ಇದೆ, ನಮ್ಮ ಫ್ರೆಂಡ್ ಕಡೆಯಿಂದ ಸಜೆಷನ್ ಆಗಿದೆ, ತುಂಬ ರೀತಿ ಒಳ್ಳೆ ರೀತಿ ಸಿಕ್ಕಿದೆ ನಮಗೆಲ್ಲ, ಹೇಗೆ ಬೇಕೋ ಹಾಗೆ ಅದನ್ನು ಉಪಯೋಗಿಸೋ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಎರಡನೇದು ಲೊಕೇಶನ್ ಬಂದು 19ನೇ ತಾರೀಕಿದು ಲೊಕೇಶನ್ ಬಂದು ಸಹ್ಯಾದ್ರಿ ಕಾಲೇಜಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ. ಬಿಕಾಸ್ ಎಲ್ಲ ಪ್ರತಿ ಕಾರಣಕ್ಕೂ ನಮಗೆ ಹಂತಕ್ಕೂ ಅವರು ತುಂಬ ಒಳ್ಳೆ ರೀತಿ ಕೈ ಜೋಡಿಸಿದ್ದಾರೆ, ತುಂಬ ಒಳ್ಳೆ ರೀತಿ ಸಹಾಯನೂ ಮಾಡಿದ್ದಾರೆ. ಅದನ್ನು ನಾವು ಲೊಕೇಶನ್ ಕೇಳ್ಕೊಂಡು ಬಂದಾಗ ಟ್ರೆಡಿಷನಲ್ ಅಂದಿದ ತಕ್ಷಣ ಏನೂ ಹಿಂದೆ ಮುಂದೆ ನೋಡಿದೆ ನೀವು ಮಾಡಿ, ನಮಗೆ ಯಾವುದೇ ರೀತಿ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ ಅನ್ನೋದನ್ನು ಒಂದು ಆನ್ಸರ್ ಕೊಟ್ಟು ತುಂಬ ಖುಷಿಯಾಗಿತ್ತು. ಅದೇ ರೀತಿ ನಮ್ಗೆ ಆ ಟೈಮಲ್ಲಿ ಕೂಡ ದೀಪಾ ಅಂತ ಇದ್ದಾರೆ, ಸುಷ್ಮಾ ಮೇಡಮ್ ಅಂತ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಶೂಟ್ ಬಂದಾಗ ಫಸ್ಟ್ ಆಫ್ ಆಲ್ ಟ್ರೆಡಿಷನ್ ಹೇಳಿದ ತಕ್ಷಣ ತುಂಬ ಸಹಾಯ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಸೊ ಲೊಕೇಶನ್ ಅದೇ ರೀತಿ ಬಂದು ಒಂದು ವರ್ಕಾರಿ ಟೆಂಪಲ್ ಮತ್ತೊಂದು ಸಹ್ಯಾದ್ರಿ ಕಾಲೇಜ್. ಮತ್ತು ಆ ಲೊಕೇಶನ್ಗೆ ನಾವೆಂತ ಮಾಡ್ತೀವಿ, ಸ್ಪೆಷಲಾಗಿ ನಾವೆಂತ ಮಾಡ್ತಿದ್ದೇವೆ ಅಂದರೆ, ನಾವು ಒಂದು ಲೊಕೇಶನ್ ನಾವೇ ಯಾರು ಮಾಡಲ್ಸ್ಗಳು ಬರ್ತಾರೆ ಅವರಿಗೆ ನಾವೇ ಲೊಕೇಶನ್ ಕಡೆ ಕರ್ಕೊಂಡು ಬರ್ತೇವೆ. ಸೊ ಅದರ ಜವಾಬ್ದಾರಿ ನಾವೇ ವಹಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಪ್ರತಿ ಮಾಡಲ್ಸ್ ಕೂಡ ನೋಡಿ ಯೋಚನೆ ಮಾಡಿ, ಬಿಕಾಸ್ ನಿಮ್ಮ ಅವಕಾಶ ನಿಮ್ಮ ಕೈಯಲ್ಲಿದೆ, ನೀವು ಅದನ್ನು ಹೇಗೆ ಉಪಯೋಗಿಸ್ತೀರಾ ಅನ್ನೋದನ್ನು ನಾವು ನಿಮಗೆ ಅವಕಾಶ ಕೊಡ್ತಿದ್ದೇವೆ ಅನ್ನಿಸ್ತಿದ್ದೇವೆ. ಬಟ್ ಉಪಯೋಗ ಮಾಡೋದು ನಿಮ್ಮ ಕೈಲಿರೋದು ಅಷ್ಟೇ ಹೇಳ್ತೇನೆ. ಟೈಮಿಂಗ್ ಬಂದು ಮಾರ್ನಿಂಗ್ 8 o'clockಗೆ ಶೂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಲೊಕೇಶನಲ್ಲಿ ಇರಬೇಕು.
ಅನ್ನೋದು ನಮ್ಮ ಪ್ಲ್ಯಾನ್. ಮತ್ತು ಸಂಜೆ ಆಗಿದ ತಕ್ಷಣ 5:15ಗೆ ಎಂಡ್ ಅಪ್ ಆಗುತ್ತೆ. ಈ ಫೋಟೋಶೂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಯಾವ ರೀತಿ ಬರ್ತದೆ ಹೇಳುವಂಥದ್ದು ಏನಾದರೂ ಐಡಿಯಾ? ಹಾಂ, ಎಕ್ಸ್ಪೆಕ್ಟೇಷನ್ ನಮ್ಮದೆಲ್ಲ ಒಂದೇ. ಯಾರ್ದೆಲ್ಲ ಟ್ಯಾಲೆಂಟ್ ಇದೆ, ಯಾರಿಗೆಲ್ಲ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅವರಿಗೆಲ್ಲ ಇದೊಂದು ಒಳ್ಳೆಯ ಆಪರ್ಚುನಿಟಿ ನನ್ನ ಲೆಕ್ಕದಲ್ಲಿ. ಯಾಕಂದರೆ ನಾವು ಈ ಥರ ಪ್ರೊಫೆಷನ್ಗೆ ಬರಬೇಕಾದ್ರೆ ನಮಗಿಂತ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಒಂದು ಖುಷಿಯ ವಿಷಯ ಏನಂದರೆ ಮ್ಯಾಂಗ್ಳೂರಲ್ಲಿ ಆಗ್ತಾ ಇದೆ. ಇದಕ್ಕೋಸ್ಕರ ಬ್ಯಾಂಗ್ಳೂರ್ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು ಅನ್ನೋ ಒಂದು ಟೆನ್ಷನ್ ಇಲ್ಲ. ನಮ್ಮ ಊರಲ್ಲೇ ಕುತ್ಕೊಂಡು ನಮಗೆ ಇಂಥ ಆಪರ್ಚುನಿಟಿ ಸಿಗಬೇಕಾದ್ರೆ ಯಾಕೆ ಯುಟಿಲೈಸ್ ಮಾಡಬಾರ್ದು ಅಂತ ನಂದು ಒಂದು. ಅದಕ್ಕಿಂತ ಮೇಲಾಗಿ ಇಂಡಿಯನ್ ಟ್ರೆಡಿಷ್ನಲ್ ಶೂಟ್, ಎಲ್ರಿಗೂ ಇಷ್ಟ ಆಗುವಂಥ ಇಂಡಿಯನ್ ಶೂಟ್ ಯಾರು ಬೇಡ ಅಂತ ಅನ್ನಲ್ಲ. ಇಂಡಿಯನ್ ಶೂಟ್ ಅಂದ ತಕ್ಷಣ ಎಲ್ಲರೂ ಇಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರ ತನಕ ಇಂಡಿಯನ್ ಶೂಟ್ ಮಾಡಬೇಕು ಅಂತ ಆಸೆಗಳಿರ್ತಾರೆ. ಸೊ ಅಂಥವ್ರಿಗೂ ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಅವ್ರು ಹೇಳಿದ ಪ್ರಕಾರ ಇದರಲ್ಲಿ ನಿಮಗೆ ಕಲಿಯುವಂಥದ್ದು ತುಂಬಾ ಇದೆ. ಒಂದು ಫೋಟೋ ಶೂಟ್ ಅಂದ ತಕ್ಷಣ ಅದಕ್ಕೆ ಫೋಸಿಂಗ್ ಎಷ್ಟು ಇಂಪಾರ್ಟೆಂಟು, ಅದೇ ಥರ ನಮ್ಮ ಬಿಹೇವಿಯರ್ ಆಗಿರಲಿ, ಅಲ್ಲ ನಾವು ಹಾಕಿರೋ ಡ್ರೆಸ್ನ ಹೇಗೆ ಕ್ಯಾರಿ ಮಾಡ್ತೀವಿ, ಅಲ್ಲ ನಮ್ಮ ಹಾಕಿರೋ ಮೇಕಪ್ ಜೊತೆ ನಾವು ಹೇಗೆ ಕಾಣ್ತೀವಿ, ಅದನ್ನು ಹೇಗೆ ಕೊಡ್ಬೋದು, ಪ್ರೆಸೆಂಟ್ ಮಾಡ್ಬೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಡ್ರೆಸ್ ಅಂತ ಬಂದಾಗ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ರು, ಅವ್ರ ಲುಕ್ ಮೇಲೆ ನಾವು ಡ್ರೆಸ್ ಕೊಡ್ತಾ ಇದ್ದೀವಿ ಅಂತೇಳಿ. ಡೆಫಿನೆಟ್ಲಿ ನಾವು ಕೂಡ ಒನ್ ಆಫ್ ದ ಬೆಸ್ಟ್ ಡ್ರೆಸ್ಸಸ್ನೇ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ. ಸೊ ಓವರ್ ಆಲ್ ಆಗಿ ಎಲ್ರಿಗೂ ಒಂದೇ ಸಜೆಷನ್ ಏನಂದರೆ, ಮಂಗಳೂರಲ್ಲಿ ಆಗ್ತಾ ಇರೋದು ಇಂಥ ಒಂದು ಫಸ್ಟ್ ಟೈಮ್ ಈ ಥರ ಶೂಟ್ ಅರೇಂಜ್ ಮಾಡಿರೋ ಚುಮನ್ ಮಣಿಕಂಠನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಇದೆಲ್ಲರ ನಡುವಲ್ಲಿ ಒಂದು ವಿಷಯ ನಮ್ಗೆ ಹೇಳಕ್ಕೆ ಮರ್ತೋಯ್ತು, ರಿಜಿಸ್ಟ್ರೇಷನ್ ಆಲ್ರೆಡಿ ಶುರುವಾಗಿದೆ. ಸೊ ಯಾರೆಲ್ಲ ಮನೇಲಿ ಕುತ್ಕೊಂಡು TV ನೋಡ್ತಾ ಇದ್ದೀರಾ, ಡಿಸೆಂಬರ್ ಎಂಡಿಗೆ ರಿಜಿಸ್ಟ್ರೇಷನ್ ಮುಗಿತಾ ಇದೆ. ಅದಕ್ಕಿಂತ ಮೊದಲು ಏನಿದೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅದನ್ನು ಮಾಡಿಕೊಂಡು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನಮ್ಮ ಇನ್ಸ್ಟಾ ಪೇಜ್ನ ವಿಸಿಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಮೊದಲೇ. ಇಲ್ಲಿ ನಿಮಗೆ ಕಾಸ್ಟ್ಯೂಮ್ ಟೆನ್ಷನ್ ಬೇಡ, ಮೇಕಪ್ ಟೆನ್ಷನ್ ಬೇಡ, ಖಾಲಿ ಟೆನ್ಷನ್ ಏನಾದರೂ ಇದ್ದರೆ ಅದು ಪೋಸಿಂಗ್ ಹೇಗೆ ಮಾಡುವಂಥದ್ದು ಅದು ಕೂಡ ನಾವೇ ಹೇಳ್ಕೊಡ್ತೀವಿ. ನೀವು ಜಸ್ಟ್ ಬಂದರೆ ಆಯಿತು ನಮಗೆ. ಬನ್ನಿ ಭಾಗವಹಿಸಿ. ಬ್ಯಾಂಗ್ಳೂರಿನಲ್ಲಿ ಇದೇ ಜಾನ್ವರಿ 18-19ಗೆ ನಡೆಯುತ್ತಿರುವ ಚುಮನ್ ಮಣಿಕಂಠನ್ ಫೋಟೋಗ್ರಫಿ ಪ್ರೆಸೆಂಟ್ಸ್ ಇಂಡಿಯನ್ ಟ್ರೆಡಿಷನಲ್ ಫ್ಯಾಷನ್ ಫೋಟೋಶೂಟ್ ಯಾವ ಏಜ್ ಗ್ರೂಪಿಗೂ ನಡೆಯುತ್ತೆ, ಯಾವ ಏಜ್ ಗ್ರೂಪ್ ಇಲ್ಲ ಇಲ್ಲಿ. ಸೊ ಎನಿಬಡಿ ಕ್ಯಾನ್ ಕಮ್. ಹುಡುಗ ಹುಡುಗಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಎಸ್, ಸೊ ಆದಷ್ಟು ಬೇಗ ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಇಂಥ ಒಂದು ಒಳ್ಳೆ ಫೋಟೋಶೂಟಿಗೆ ಭಾಗವಹಿಸಿ. ಗುಡ್ ಥ್ಯಾಂಕ್ ಯು.